ಬೊಕ್ಕಪಟ್ಟಣ ಬೆಂಗ್ರೆಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರ ರಿಜಿಸ್ಟರ್ ವತಿಯಿಂದ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವವು ಕೋವಿಡ್ ಮಾರ್ಗಸೂಚಿಯೊಂದಿಗೆ ಸರಳವಾಗಿ ನಡೆಯಿತು. ಬೊಕ್ಕಪಟ್ಟಣ ಬೆಂಗ್ರೆಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದಲ್ಲಿ ಶ್ರೀ ವಿಷ್ಣು ವಿಠೋಬಾ ದೇವರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಹಾಗೂ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವವು ನಡೆಯುತ್ತಿದ್ದು, ಪ್ರತಿದಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಯಾದವ್ ತಿಂಗಳಾಯ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಉಡುಪಿ ಕುಕ್ಕಿಕಟ್ಟೆಯ ಶ್ರೀಮತಿ ವಿನಯ್ ಹರೀಶ್ ದಂಪತಿ ದೀಪ ಪ್ರಜ್ವಲನೆಗೊಳಿಸಿ ಅಖಂಡ ಭಜನಾ ಸಪ್ತಾಹಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಶ್ರೀಮತಿ ವಿನಯ ಹರೀಶ್ ದಂಪತಿ ಭಜನೆ ಹಾಡುವ ಮೂಲಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇದೇ ವೇಳೆ ಮಾತನಾಡಿದ ಶ್ರೀಮತಿ ವಿನಯ ಹರೀಶ್ ಅವರು, ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ದೇವರ ಆಶೀರ್ವಾದ ಮತ್ತು ಇಲ್ಲಿನ ಯುವಕರ ಹುಮ್ಮಸ್ಸಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿಯಲ್ಲಿ ಈ ಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿ ಎಂದು ಹೇಳಿದರು. ವಿಷ್ಣು ದೇವರನ ಅನುಗ್ರಹ ಮಾತಿರೆಗಳಿತ್ತದ ಈ ಒಂದು ಕಾರ್ಯಕ್ರಮ ಇನಿ ಭಜನೆ ಮರಣಿಡಿ ಇಂಚಿಲ ಆಪಿನ ಕಾರ್ಯಕ್ರಮಗೂ ಪೊರ್ಲ ಕಂಠಡ ದೇವರ ನಡಪುರ ಕೊರಿಯರು ಕೈತಳ್ಳಿತಿನ ಸತ್ಯಪ್ಪೆಲ್ಲ ದುಮುದಿ ಒಂದು ಪ್ರತಿ ಕಾರ್ಯಕ್ರಮಗಳ ಆ ಅಪ್ಪನ ಅನುಗ್ರಹ ಅಂಚೆನೆ ಕೋರ್ದಬ್ಬನ ಅನುಗ್ರಹ ಅಂಚೆ ಆ ಕೌಂಟರ್ ಬತ್ತನೆ ಈ ಕೌಂಟರ್ ಮುಟ್ಟ ದೇವರನ ಅನುಗ್ರಹ ಅಲ್ಲ ಸದಾ ಮಾತೇರಲ್ಲ ವಯಸ್ಸಾಯನಕ್ಕಲ ಪ್ರಾಯದಕ್ಕಲ್ಲ ಜವನೇರ್ನ ಅಂಚೆನೆ ಮಾತ ಜೋಕುಲ್ನ ಜೊತೆಟಿತ್ತದ ಮಾತೆರೆಗಳ ಆರೋಗ್ಯ ಭಾಗ್ಯನ ಕೊರಡು ಮಾತೆಗಳ ಕಾರಣ ಸೃಷ್ಟಿಕರ್ತೆ ಅರ್ನ ಅನುಗ್ರಹ ಪೊರ್ಲ ಕಂಠಡ ಬರ್ಸಪುರ ಬರಂದೆ ಪೊರ್ಲುದ ಕಾರ್ಯಕ್ರಮವನ್ನು ನಡಪಡ್ದು ಕೊರನ ಆ ದೇವರಿಗೆ ಹೊಂದಿಸೋ ಒಂದು ಅಂಚನೆ ವಿಠೋಬ ದೇವರಿಗೆ ಹೊಂದಿಸೋ ಒಂದು ಮಾತ ಹಿರಿಯರಿಗಳ ಕಿರಿಯರಿಗಳ ಎಂಕಲ್ಲ ಫ್ಯಾಮಿಲಿದ ಪರವಾದ ಮಾತೆರೆಗಳ ಎಂಕಲ್ಲ ಸೊಲ್ಮೆನ ಸಂದಾದ ಎಂಕಲಿಗೆ ಈ ಅವಕಾಶ ಮಲ್ತು ಕೊರ್ನ ಮಾತ ಭಕ್ತಾದಿಗಳಿಗಳ ಅಂಚನೆ ವಿಠೋಬ ದೇವರನ್ನ ಆ ದುಂಬು ಪೋದ ಮಹಿಳೆಯರಿಗೆ ಅವಡು ಅಂಚನೆ ಜವನೇರು ಮಾತೆರೆಗಳ ಎಂಕಲ್ನ ಸೊಲ್ಮೆನ ಸಂದ ಒಂದು ನಾನಾತು ಪೊರ್ಲ ಕಂಠದ ಪ್ರೀತಿಡು ಬರ್ಪಿ ಓಡಿಸೋಗಿ ನೆಟ್ಟಿಡ್ದು ವಿಜೃಂಭಣೆ ಮಲ್ಪ ಒಂದು ಅಂಚನೆ ಎಂಕಲ್ಲ ಖುಷಿಟ್ಟು ಪ್ರೀತಿಡು ಬರ್ಪಿ ಲೆಕ್ಕ ಈ ಕಾರ್ಯಕ್ರಮನು ನನ್ನ ಬರ್ಪಿ ಓಡಿಸೋದಲ್ಲ ವರ್ಷದ ಕಾರ್ಯಕ್ರಮನ ಸೃಷ್ಟಿಕರ್ತಾಗ ಒಪ್ಪಿಸೋದು ವಿಷ್ಣು ದೇವರಿಗೆ ಒಪ್ಪಿಸ ಕೊಡ್ದು ಪೊರ್ಲುಡ ಅನುಗ್ರಹವನ್ನು ದೇವರಿಗೆ ಕೊಡ್ದು ಗ್ರಾಮನ ಎಡ್ಡೆ ಮಲ್ತದ ಅಕ್ಲಿ ಏನ ಪೂರ ನಂಬುವೇರ ಏನ ಪೂರ ಇಷ್ಟಪಡ್ಪೇರ ಅಂಚನೆ ಯಾರು ನಮ್ಮನ್ನ ದೇವರ್ಲಕ್ಲೆ ಅನುಗ್ರಹ ಕೊಡ್ದು. ಆನಂತರ ಉಡುಪಿ ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ ಹರೀಶ್ ಕುಕ್ಕಿಕಟ್ಟೆ ಅವರು ಮಾತನಾಡಿ, ಶ್ರೀ ವಿಷ್ಣು ವಿಠೋಬ ದೇವರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಹಾಗೂ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವವು ಏಪ್ರಿಲ್ 18ರಿಂದ ಆರಂಭಗೊಂಡಿದೆ. ಪ್ರತಿದಿನ ನಡೆದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಿದರು. 18ನೇ ತಾರೀಕಿನ ಸಂಜೆ ನಡೆದಂಥ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. 19ನೇ ತಾರೀಕಿನಂದು ಕೂಡ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ಆಗಿ ಇವತ್ತು ದಿನಾಂಕ 21ನೇ ತಾರೀಕು ಇವತ್ತು ಬೆಳಿಗ್ಗೆ 6:20 ಗಂಟೆಗೆ ಅಖಂಡ ಭಜನಾ ಸಪ್ತಾಹದ ದೀಪವನ್ನು ಪ್ರಜ್ವಲನೆ ಮಾಡಿದ ನಾವು ಗಂಡ ಹೆಂಡತಿ
ಇಬ್ಬರು ಕೂಡ ದೇವರ ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದೇವೆ. ದೇವರು ನಮಗೆ ಅದೊಂದು ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಾವು ವಿಷ್ಣು ವಿಠೋಬ ದೇವರಿಗೆ ಸಹಸ್ರ ಸರ ವಂದನೆಯನ್ನು ಸಲ್ಲಿಸುತ್ತಾ ಎಲ್ಲರೂ ಈ ಒಂದು ಭಜನಾ ಮಂದಿರದ ಎಲ್ಲರೂ ಕೂಡ ಅದು ನಮ್ಮ ಜೆಂಟ್ಸ್ ಇರ್ಬೋದು ಅಥವಾ ಫೀಮೇಲ್ಸ್ ಅಂದರೆ ಹೆಂಗಸರು ಗಂಡಸರು ಮಕ್ಕಳು ಎನ್ನದೇ ಎಲ್ಲರೂ ಕೂಡ ಒಂದು ಹೊಂದಾಣಿಕೆಯಿಂದ ಒಳ್ಳೆಯ ಭ್ರಾತೃತ್ವದಿಂದ ಪ್ರೇಮದಿಂದ ಈ ಒಂದು ಭಜನಾ ಸಪ್ತಾಹ ಕಾರ್ಯಕ್ರಮವನ್ನು ಎಲ್ಲವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಶ್ರೀ ವಿಷ್ಣು ವಿಠೋಬ ದೇವರು ಎಲ್ಲರಿಗೂ ಆಯುರಾರೋಗ್ಯ ಸಂಪತ್ತನ್ನು ಎಲ್ಲರಿಗೂ ದಯಪಾಲಿಸಲಿ. ಈ ಸಂದರ್ಭ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶ್ರಿಯಾನ್, ಕೋಶಾಧಿಕಾರಿ ಮನೋಜ್ ಅಮೀನ್, ಉಪಾಧ್ಯಕ್ಷರಾದ ಕಿರಣ್ ಕಾಂಚನ್, ಜೊತೆ ಕಾರ್ಯದರ್ಶಿ ಜಯರಾಜ್ ಕೋಟ್ಯಾನ್, ಜೊತೆ ಕೋಶಾಧಿಕಾರಿ ಶಿವರಾಜ್ ಶ್ರಿಯಾನ್, ಬ್ರಹ್ಮಕಲಶ ಹಾಗೂ ಸಪ್ತಾಹ ಸಮಿತಿಯ ಗೌರವಾಧ್ಯಕ್ಷರಾದ ಶೇಖರ್ ಸುವರ್ಣ, ಅಧ್ಯಕ್ಷರಾದ ಅನಿಲ್ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್, ಗೌರವ ಸಲಹೆಗಾರರಾದ ದೇವದಾಸ್ ಪುತ್ರನ್, ಉಪಾಧ್ಯಕ್ಷರಾದ ಅರವಿಂದ್ ಬೆಗ್ರೆ, ಕೋಶಾಧಿಕಾರಿ ಶೈಲೇಶ್ ಸಾಲ್ಯಾನ್, ಜೊತೆ ಕೋಶಾಧಿಕಾರಿ ಅಕ್ಷಯ್ ಪಿ ಪುತ್ರನ್, ಮಹಿಳಾ ಮಂಡಲ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಚಂಪಾ ಮಾಧವ ಪುತ್ರನ್, ಕಾರ್ಯದರ್ಶಿ ಶ್ರೀಮತಿ ದಮಯಂತಿ ಪಿ ಶ್ರಿಯಾನ್, ಉಪಾಧ್ಯಕ್ಷೆ ಶ್ರೀಮತಿ ಪಾರ್ವತಿ ಸುಧಾಕರ್ ಶ್ರಿಯಾನ್, ಜೊತೆ ಕಾರ್ಯದರ್ಶಿ ಶ್ರೀಮತಿ ರೂಪಾ ಅಶ್ವತ್ಥಾಮ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ವಿವಿಧ ಕಡೆಗಳಿಂದ ಆಗಮಿಸಿದ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ನೆರವೇರಿದವು. ಶರಸಾನ್ಯಾನ್, ವಿ4 ನ್ಯೂಸ್, ಮಂಗಳೂರು.